ನಮಸ್ತೆ ಗೆಳೆಯರಿ. ಇವತ್ತು ಇನ್ನೊಂದು ಕಥೆ ಏನು ಅಂತಂದರೆ, ನಾವು ಯಾವತ್ತಿಗೂ ಕೂಡ ಅಧಮರ ಸಹವಾಸವನ್ನು ಮಾಡಬಾರ್ದು. ಅಧಮರು ಅಥವಾ ದುಷ್ಟರು ಅಥವಾ ಮೂರ್ಖರು ಇಂಥವರ ಸಹವಾಸ ನಮಗೆ ದುಬಾರಿ ಆಗುತ್ತೆ ಅನ್ನುವಂಥದ್ದು ಈ ಕಥೆಯ ಒಂದು ತಾತ್ಪರ್ಯ. ಒಬ್ಬ ವ್ಯಕ್ತಿ ಬೊಕ್ಕ ತಲೆಯವನು, ಅಂದರೆ ಅವನು ತಲೆ ಕೂದಲಿಲ್ಲ, ಬೋಳು ತಲೆ. ಅವನ ತಲೆಯ ಮೇಲೆ ಒಂದು ನೊಣ ಬಂದು ಕೂರ್ತದೆ. ಇವನೇನು ಮಾಡ್ತಾನೆ, ಕಿರಿಕಿರಿಯಾಗಿ ತಲೆ ಮೇಲೆ ಒಂದು ಹೊಡಿತಾನೆ. ಆಗೇನಾಗ್ತದೆ, ನೊಣ ಹಾರಿ ಹೋಗ್ತದೆ, ಪೆಟ್ಟು ಇವನ ತಲೆಗೆ ಬೀಳ್ತದೆ. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ನೊಣ ಬಂದು ತಲೆ ಮೇಲೆ ಕೂತ್ಕೊಳ್ತದೆ. ಇವನು ಮತ್ತೆ ಪುನಃ ತಲೆ ಮೇಲೆ ಹೊಡಿತಾನೆ, ಪುನಃ ಹಾರಿ ಹೋಗ್ತದೆ, ಇವನ ತಲೆಗೆ ಪೆಟ್ಟು. ಈ ಥರ ಹಲವಾರು ಸರಿ ಪುನರಾವರ್ತನೆ ಆಗಿ ಅವನಿಗೆ ಕಿರಿಕಿರಿ ಎದ್ದು ಹೋಗಿ ಪೆಟ್ಟು ತಾನೇ ತಿನ್ನೋದು, ನೊಣಕ್ಕೇನು ಆಗುವುದಿಲ್ಲ. ಕೊನೆಗೆ ಇವನು ಏನು ಯೋಚನೆ ಮಾಡ್ತಾನೆ ಅಂತಂದರೆ, ಈ ಜಾಗವೇ ಬೇಡ ಅಂತ ಹೇಳಿಬಿಟ್ಟು ದೂರ ಹೋಗಿ ಒಂದು ಪ್ರಶಾಂತವಾದಂತಹ ಜಾಗದಲ್ಲಿ ಕೂತ್ಕೊಳ್ತಾನೆ. ಅಲ್ಲಿ ಮತ್ತೆ ನೊಣಕಾಟ ಇಲ್ಲ, ಅವನು ಪ್ರಶಾಂತವಾಗಿ ಇರ್ತಾನೆ. ಇದು ಕಥೆ. ಇಲ್ಲಿ ನಾನು ಆಗ ಹೇಳಿದ ಹಾಗೆ, ಯಾರನ್ನು ನಮಗೆ ಸರಿ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅಂಥವರನ್ನು ನಾವು ಸರಿ ಮಾಡಲಿಕ್ಕೆ ಪ್ರಯತ್ನ ಮಾಡೋದು ಅದು ನಿಷ್ಪ್ರಯೋಜಕ. ಇನ್ನೊಂದು, ಅವರು ದುಷ್ಟರಿದ್ದಾರೆ ಅಥವಾ ಅವರು ಅಧಮರಿದ್ದಾರೆ ಅಥವಾ ಅವರು ಮೂರ್ಖರು, ಅವರಿಗೆ ಹೇಳಿದ್ದು ತಿಳಿಯುವುದಿಲ್ಲ, ಎಷ್ಟು ಹೇಳಿದರೂ ಅರ್ಥ ಆಗುವುದಿಲ್ಲ ಅಂಥವರ ಸಹವಾಸ ಮಾಡಿ ಏನು ಪ್ರಯೋಜನ ಇಲ್ಲ. ಅದು ನಮ್ಮ ವ್ಯಕ್ತಿತ್ವದ ಘನತೆಗೆ, ಗೌರವಕ್ಕೆ ಕುಂದುಂಟು ಮಾಡ್ತದೆ. ನಾಳೆ ಯಾರಾದರೂ ನೋಡಿದವ, ಇಂಥವರ ಒಂದು ಗೆಳೆಯನೋ ಅಥವಾ ನೆಂಟನೋ ಅಥವಾ ಎಂಥದ್ದೊಂದಾದರೆ ನಮ್ಮ ಗೌರವಕ್ಕೂ ಕೊರತೆ. ಅದರಿಂದಾಗಿ ಅಂಥವರಿಂದ ನಾವು ದೂರ ಇರಬೇಕು ಅನ್ನೋದು ಈ ಕಥೆಯ ಮೂಲಕ ಹೇಳುವಂಥ ಒಂದು ಪ್ರಯತ್ನವನ್ನು ಕಥೆಗಾರ ಮಾಡಿದ್ದಾರೆ. ಆ ಕಥೆಗಾರನಿಗೂ ಕೂಡ ನನ್ನ ಕೃತಜ್ಞತೆಗಳು. ನಾನು ಕಟೀಲು ಶುಕ್ಲ ರಂಗನಾಥರಾವ್. ವಂದನೆಗಳು ಗೆಳೆಯರು.